ಪವರ್ ಟಿವಿಯ ನೇರ ಪ್ರಸಾರವನ್ನು ಸ್ಥಗಿತಗೊಳಿಸಿದ ರಾಜ್ಯ ಸರ್ಕಾರದ ಕ್ರಮದ ವಿರುದ್ಧ ಕರ್ನಾಟಕ ಜರ್ನಲಿಸ್ಟ್ ಯೂನಿಯನ್ ದಕ್ಷಿಣ ಕನ್ನಡ ಜಿಲ್ಲಾ ಘಟಕದ ವತಿಯಿಂದ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಕೆ ಮಾಡಲಾಯಿತು. ತಕ್ಷಣವೇ ಪವರ್ ಟಿವಿ ಸ್ಥಗಿತಕ್ಕೆ ಕಾರಣವಾದ ನಿಲುವಿನಿಂದ ಸರ್ಕಾರ ಹಿಂದೆ ಸರಿದು ವಾಹಿನಿಯ ಪ್ರಸಾರಕ್ಕೆ ಅವಕಾಶವನ್ನು ಮಾಡಿಕೊಡಬೇಕು ಅಂತ ಸಿಎಂ ಅವರಿಗೆ ಈ ಮೂಲಕ ಒತ್ತಾಯಿಸಲಾಯಿತು. ಅಲ್ಲದೆ ಈ ರೀತಿಯ ಕ್ರಮ ಪ್ರಜಾಪ್ರಭುತ್ವ ಮೌಲ್ಯಕ್ಕೆ ಅಪಚಾರ ಅಂತ ಕರ್ನಾಟಕ ಜರ್ನಲಿಸ್ಟ್ ಯೂನಿಯನ್ನ ಪ್ರಧಾನ ಕಾರ್ಯದರ್ಶಿ ತಾರನಾಥ ಗಟ್ಟಿ ತೀವ್ರವಾಗಿ ಆಕ್ಷೇಪ ವ್ಯಕ್ತಪಡಿಸಿದರು. ನಾವು ತುರ್ತು ಪರಿಸ್ಥಿತಿಯ ವಿರುದ್ಧ ಹೋರಾಟ ಮಾಡಿದವರು ಅಂತ ಹೇಳಿಕೊಳ್ಳುವವರು ಇವತ್ತು ತಾವೇ ಅಧಿಕಾರದಲ್ಲಿರುವ ಸಂದರ್ಭದಲ್ಲಿ ಅವರು ಕೂಡ ಮತ್ತೆ ಮಾಧ್ಯಮಗಳ ಕತ್ತುಹಿಸುವ ಮೂಲಕ ಬಹುಶಃ ಮತ್ತೊಮ್ಮೆ ತುರ್ತು ಪರಿಸ್ಥಿತಿಯನ್ನು ಜಾರಿ ಮಾಡಿದ್ದಾರೆ ಅನ್ನುವುದನ್ನು ಅವರಿಲ್ಲಿ ತೋರಿಸಿಕೊಡ್ತಾ ಇದ್ದಾರೆ. ತುಂಬ ವಿಷಾದನೀಯವಾದಂಥ ಘಟನೆ. ಒಂದು ಮಾಧ್ಯಮದ ಕತ್ತುಹಿಸುವಂಥದ್ದು ಈಗ ನಿಮಗೆ ಯಾವುದೇ ತಕರಾರು ಅಥವಾ ಭಿನ್ನಾಭಿಪ್ರಾಯ ಅದು ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅತ್ಯಂತ ಸಹಜ. ಮತ್ತು ಅದಕ್ಕೆಲ್ಲದಕ್ಕೂ ಪರಿಹಾರ ಅಥವಾ ಅದಕ್ಕೆಲ್ಲದಕ್ಕೂ ನ್ಯಾಯ ಕೇಳಲಿಕ್ಕೆ ನಮ್ಮಲ್ಲಿ ನ್ಯಾಯಾಲಯದ ವ್ಯವಸ್ಥೆ ಇದೆ. ಆ ಮೂಲಕ ನೀವು ನ್ಯಾಯವನ್ನು ಕೇಳಬೇಕೇ ವಿನಃ ನೇರ ಹೋಗಿ ಅಧಿಕಾರ ಇದೆ ಅಂತ ಹೇಳಿಕೊಂಡು ಒಂದು ಮಾಧ್ಯಮದ ಕತ್ತುಹಿಸುವುದು ಅದು ಯಾವ ಕಾಲಕ್ಕೂ ಕೂಡ ಅದನ್ನು ನಾಗರಿಕ ಸಮಾಜ ನಿಮ್ಮನ್ನು ಒಪ್ಪಲಿಕ್ಕೆ ಸಾಧ್ಯವೇ ಇಲ್ಲ. ಮತ್ತು ಈ ಒಂದು ನಿಮ್ಮ ನಿಲುವು ಬಹುಶಃ ಅದನ್ನು ನೀವು ಯಾವ ನೆಲೆಯಲ್ಲಿ ಕೂಡ ಸಮರ್ಥನೆ ಮಾಡಿಕೊಳ್ಳಲಿಕ್ಕೆ ಕೂಡ ಸಾಧ್ಯ ಇಲ್ಲ. ಸೊ ಈ ಒಂದು ನಿಮ್ಮ ನಿರ್ಧಾರ ಬಹುಶಃ ಅತ್ಯಂತ ಒಂದು ಕರಾಳವಾದಂಥ ನಿರ್ಧಾರ ಅಂತಲೇ ನಾವು ಹೇಳಲಿಕ್ಕೆ ಬಯಸ್ತೇವೆ. ನೀವು ಈ ಒಂದು ನಿರ್ಧಾರದಿಂದ ತಕ್ಷಣ ಹಿಂದಕ್ಕೆ ಬರಬೇಕು ಮತ್ತು ನಿಮಗೆ ಮತ್ತು ಏನು ಪವರ್ ಟಿವಿಗೆ ಏನು ನಿಮಗೆ ತಕರಾರು ಇರ್ಬೋದು ಅದನ್ನು ನೀವು ನ್ಯಾಯಾಲಯದಲ್ಲಿ ಇತ್ಯರ್ಥಪಡಿಸಿಕೊಳ್ಳಿ. ಸಂದರ್ಭ ಕರ್ನಾಟಕ ಜರ್ನಲಿಸ್ಟ್ ಯೂನಿಯನ್ ಸುಳ್ಯ ತಾಲೂಕು ಗೌರವಾಧ್ಯಕ್ಷ ಶರೀಫ್ ಜಟ್ಟಿಪಳ್ಳ, ಸುಳ್ಯ ಘಟಕದ ಪ್ರಧಾನ ಕಾರ್ಯದರ್ಶಿ ಯಶ್ವಿತ್ ಕಾಳಮ್ಮನೆ, ಸಂಘಟನಾ ಕಾರ್ಯದರ್ಶಿಗಳಾದ ವೈಲೆಟ್ ಪಿರೇರಾ, ಕೆನ್ಯೂಟ್ ಜೆ ಪಿಂಟೋ ಮತ್ತು ಸದಸ್ಯರಾದ ಕುಶಾಂತ್, ಇರ್ಷಾದ್ ಕಿನಿಗೋಳಿ ಮತ್ತಿತರರು ಉಪಸ್ಥಿತರಿದ್ದರು.